ಶ್ರೀರಕ್ಷ ಎಸ್.ಎಚ್. ಪೂಜಾರಿ ಅವರು ಹಾಡಿರುವ ಓ ಭಗವತಿ ಎನ್ನುವ ತುಳು ಭಕ್ತಿಗೀತೆಯನ್ನ ಡಾಕ್ಟರ್ ಅಮೃತ ಸೋಮೇಶ್ವರ ನಿನ್ನೆ ಬಿಡುಗಡೆಗೊಳಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಜೀವನದಲ್ಲಿ ಅನೇಕ ಏರುಪೇರುಗಳು, ಕಷ್ಟ ಸುಖಗಳು ನಿರಂತರವಾಗಿ ಒಂದರ ಮೇಲೊಂದು ಬರುತ್ತಲೇ ಇರುತ್ತದೆ. ಈ ನಡುವೆ ನಿರಾಶಾವಾದಿಗಳಾಗದೆ ಆಶಾವಾದಿಯಾಗಿ ಬದುಕಿನ ಯಶಸ್ಸಿನ ಹಾದಿಯನ್ನ ಹುಡುಕುತ್ತಾ ಮುಂದುವರಿಬೇಕು. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಬಾಲಕಿ ಕಲೆಯನ್ನ ಆಧುನಿಕ ತಂತ್ರಜ್ಞಾನದೊಂದಿಗೆ ಪ್ರದರ್ಶನ ಮಾಡಿರುವುದು ಯಶಸ್ಸಿನ ಮೆಟ್ಟಿಲು ಎಂದರು. ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಂದನ ಬಿತ್ತಿಲ್ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಜಯಂತ್ ನಡುಬೈಲು, ಧಾರ್ಮಿಕ ಪರಿಷತ್ ಮಾಜಿ ಸದಸ್ಯ ಕೆಟಿ ಸುವರ್ಣ, ವಿಶ್ವಮಂಗಳ ಪ್ರೌಢಶಾಲೆಯ ಕೊಣಜೆಯ ಮುಖ್ಯೋಪಾಧ್ಯಾಯಿನಿ ಪ್ರಿಯಾ ಎ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯದ ಅಧ್ಯಕ್ಷ ವೇಣುಗೋಪಾಲ ಕೊಲ್ಯ ಮೊದಲಾದವರು ಉಪಸ್ಥಿತರಿದ್ದರು. ನೀವುಗಳೆಲ್ಲ ಇಷ್ಟು ಅಭಿಮಾನದ ಪ್ರೀತಿಯಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ನಮ್ಮ ಅತ್ಯಂತ ಹಾರ್ದಿಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾಲ ಪರಿಸ್ಥಿತಿ ಎಷ್ಟು ಕೆಡುತ್ತಾ ಹೋದರೂ ಕೂಡ ನಾವು ತೀರಾ ನಿರಾಶಾವಾದಿಗಳಾಗಬೇಕು ಅಂತ ಇಲ್ಲ. ಆಶಾವಾದ ಎನ್ನುವುದೇ ನಮ್ಮ ಬದುಕಿನ ಒಂದು ಆಶಾದೀಪ ಅಂತ ಹೇಳ್ಬೋದು. ಅದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ರೀತಿಯಲ್ಲಿ ಉಪಸ್ಥಿತರಿದ್ದು ಸ್ಪಂದಿಸಿದ ನಮ್ಮ ಉಪಸ್ಥಿತಿಯನ್ನು ನಾನು ಗೌರವಿಸುವ ಜೊತೆಗೆ ನಮಗೆ ಹಾರ್ದಿಕವಾದ ಡ್ರಾಯಿಂಗ್ ಇಪ್ಪಡು, ಬಾಟಲ್ ಆರ್ಟ್, ಸ್ಕೌಟ್ಸ್ ಗೈಡ್ಸ್ ಮಾತ್ರ ಇಟ್ಲ ಒಂಜಿ ಈ ರೀತಿದ ಒಂಜಿ ಸಾಧನೆ ಮನ್ಪರೆ ಎಂಚ ಸಾಧ್ಯ ಅದು ಎಂಕಲ ಒಂಜಿ ತರ ಆಶ್ಚರ್ಯ ಆಂಡ್ ಆ ಬರವನು ಬರೆದು 400 ಜನಕ್ಲಿಗೆ ಮುಟ್ಟಾನಾಗ 5 ಬುಕ್ಕ ಅವು ಬೇತೆ ಬೇತೆ ಒಂಜಿ ಚಾವಡಿಡು ಅಲ್ಲಿನ ಲೆತ್ತದು ಅಲ್ಲಿಗೆ ಮಾನದಿಗೆ ಮನ್ಪನಾಗ ಎನ್ನ ಕಣ್ಣು ತಿಂಚಿದು ಬರೋದಿತ್ತು. ಯಾನೊಂಜಿ ಈ ಶ್ರೀರಕ್ಷ ಪೂಜಾರನ ಬಗ್ಗೆ ಬರೆದು ಅವು 4 ಜನಕ್ಕೆ ಮುಟ್ಟುದು ಇನಿ ಅಲ್ಲಿನೊಂಜಿ ಮಾನಾದಿಗಿದ ಮನೆಟ್ಟು ಕೊಲ್ಲದ ಅಲ್ಲಿಗೆ ತಮ್ಮನ ಬಲ್ಮನ ಮಂತಿರಂದು ಬಂಡದು ಎನ್ನ ಉಡಲು ತಿಂಜಿದಿತ್ತಡು ಅಂಚೋದಿ ಪುನಗ ಕೆಲವೊಂದ್ಸಲ ಎಂಕ ಅನಿಸಿನ ಉಂಡು ನಮ್ಮ ಪುದರನು ನಮಾದೆ ನನ್ನವರಿಗೆ ಪನೊಂದು ಬರ್ಪನ ಅವಶ್ಯಕತೆ ಇಜ್ಜಿ ನಮ್ಮ 10 ಪಜ್ಜೆ ದುಂಬು ಪೋನಾಗ ನಮ್ಮ ಏರನ್ನು ಒಂಜಿ ಪಜ್ಜ ದುಂಬು ಕೊನಪ ಅಕಲಿ ನಮ್ಮ ಪುದರನು ದುಂಬು ಕೊನ ಪೆರ್ಪಂತನೆ ಕುಂದೇ ಸಾಕ್ಷಿ ಇನಿ ಈ ಚಾವಡಿಗೆ ಬರ್ಪುನಂಚಿನ ಒಂಜಿ ಭಾಗ್ಯ ಇಂಕ್ ಇತ್ತದ ಇಚ್ಛದಿಪ್ಪು ಆಂಡ ಶ್ರೀರಕ್ಷ ಪೂಜಾರಿನ ಒಂಜಿ ಬರವು ಅರೆಗ್ ಬರೀತೀನಿ ಎನ್ನ ಬರವುದಾದ ಇನಿ ಆರೇನ ನಿಡಗಲೆ ತೊಂದು ಬರ್ದಿರ್ತೀರ ಅಂತ ಯಾನ್ ಮಸ್ತ್ ಪೆರ್ಮೆ ಪಡ್ಪೆ ಅಂಚಿನ ಒಂಜಿ ಭಾಗ್ಯ ಇಂಕ್ ತಿಕ್ಕಂಡ ಐಕ್ಯ ಅಂತ ಅನ್ಪುಡು ನಮ್ಮ ಪುದರ್ನ ನಮಾದೆ ಮಾತೆರೆಗಳ ಪನೊಂದು ಬರೋಡು ನಿಜಿ ನಮ್ಮ ಏರೆಗ ಒಂಜಿ ಬೇರಿ ತಾಂಗಾದೀಪ ಕೈ ತಾಂಗಾದೀಪ ಅಕ್ಕಲೆ ನಮ್ಮನ್ನು ಒಡೆಗೋ ಒಂಜಿ ಲೆತ್ತೊಂದು ಹೋಗ್ಬೇರು ನಮ್ಮ ಪುದರ್.